ಇವಾಗ ನಾನು ತುಳಸಿ ಕಟ್ಟೆಗೂ ಕೂಡ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಪೂಜೆಗೆ ದೇವ್ರ ಫೋಟೋಕ್ಕೆ ಬೊಟ್ಟಿಡುವಾಗ ನಾನು ಫಸ್ಟ್ ವಿಭೂತಿಯಿಂದ ಇಟ್ಟು ಆಮೇಲೆ ಬೊಟ್ಟಿಡ್ತೀನಿ. ಇವಾಗ ನೋಡಿ ನಾನು ಪದ್ಮಾಸನ ರಂಗೋಲಿ ಕೂಡ ಬಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಅರಿಶಿನ ಮತ್ತು ಕುಂಕುಮ ಎರಡು ಕೂಡ ಹಚ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ ನಮ್ಮದು ಕಾಯಲ್ಲಿ ಈ ಥರ ಮೊಳಕೆ ಬಂದಿದೆ ಫ್ರೆಂಡ್ಸ್. ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮನೆಗೆ ಬಂದರೆ. ಇದನ್ನು ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ಮತ್ತು ಈ ರೀತಿಯಾಗಿ ನಾನು ದೇವ್ರ ಫೋಟೋಗೆ ಮತ್ತು ಕಳಶಕ್ಕೆಲ್ಲ ಈ ಥರ ಹೂವು ಇಟ್ಕೊಳ್ತೀನಿ ಅಂತ ಕೂಡ ಹೇಳ್ಬೋದು. ಇಲ್ಲಿ ವೈಟ್ ಆ್ಯಂಡ್ ಎಲ್ಲೋ ಹೂವು ಇರೋದ್ರಿಂದ ನಾನು ಎರಡು ಕಾಂಬಿನೇಷನಲ್ಲಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ರೆಡ್ ರೋಸ್ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಆಲ್ ಇನ್ ಒನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತೀನಿ. ನಾನು ಇವತ್ತು ನಿಮಗೆ ಗೋಧೂಳಿ ಸಮಯದಲ್ಲಿ ಯಾವ ರೀತಿ ಎಲ್ಲ ಪೂಜೆ ಮಾಡ್ಕೊಳ್ಬೋದು ಅನ್ನೋ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ಫಸ್ಟಿಗೆ ಮನೆ ಬಾಗಿಲು ಹೊಸಲು ಎಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು 4 ಎಳೆ ಆ ಸೈಡ್ ಈ ಸೈಡ್ 4 ಎಳೆ ಹಾಕ್ಕೊಂಡಿದ್ದೀನಿ. ಸೆಂಟ್ರಿಗೆ ಬಂದುಬಿಟ್ಟು ನಾನು 5 ಎಳೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಮಧ್ಯಕ್ಕೆ ಪದ್ಮಾಸನ ರಂಗೋಲಿ ಕೂಡ ಸ್ಟಾರ್ ಅಂತ ಹೇಳ್ಬೋದು. ಈ ಥರ ಸ್ಟಾರ್ ಥರ ರಂಗೋಲಿ ಇದನ್ನು ಹೊಸ್ಲಿಗೆ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ ನಾನು ಇಲ್ಲಿ ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಕೆಳಗಡೆ ನಮ್ಮದು ಕಬ್ಬಿಣದ ಡೋರು ಹೊಸಲು ಕೂಡ ಇದೆ, ಅದಕ್ಕೂ ಕೂಡ ಈ ಥರ ಡಿಸೈನ್ ಮಾಡಿಕೊಂಡು ಇಲ್ಲಿ ನಮಗೆ ಯಾವ ಥರ ಇಷ್ಟ ಅಂದರೆ ಸಾಮಾನ್ಯ ಜಾಸ್ತಿ ಶುಕ್ರವಾರ ಮತ್ತು ಮಂಗಳವಾರ ಭಾನುವಾರ ಎಲ್ಲ ನಾವು ಮನೆ ಬಾಗಿಲಿಗೆ ಪದ್ಮಾಸನ ರಂಗೋಲಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ ಇವಾಗ ಈ ಥರ ರಂಗೋಲಿನ ಈ ಥರ ಡಿಸೈನ್ ಮಾಡಿಕೊಂಡು ಪದ್ಮಾಸನ ರಂಗೋಲಿನೇ ಹಾಕ್ಕೊಳ್ತೀನಿ. ನಾನು ಪ್ರತಿ ಶುಕ್ರವಾರ ಕೂಡ ಬೇರೆ ದಿನ ಮಂಗಳವಾರ ಎಲ್ಲ ಬೇಕಾದರೆ ಬೇರೆ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್. ಆದರೆ ಪ್ರತಿ ಶುಕ್ರವಾರ ನಾನು ನನ್ನ ಮನೆ ಬಾಗಿಲಿಗೆ ಪದ್ಮಾಸನ ರಂಗೋಲಿನೇ ಕೂಡ ಹಾಕ್ಕೊಳ್ತೀನಿ. ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ಥರದ ಇವಾಗ ಬಂದುಬಿಟ್ಟು ಸ್ಟಾರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಬಂದುಬಿಟ್ಟು ನಾನು ಪದ್ಮಾಸನ ರಂಗೋಲಿ ಹಾಕಿದ್ದೆ. ಈ ಸ್ಟಾರ್ ಬಂದು ಕೂಡ ಪದ್ಮಾಸನ ರಂಗೋಲಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ಯಾವುದೇ ಒಂದು ಕಳಶ ಕೂರಿಸ್ಕೊಳ್ತೀವಿ ಅಂದರೆ ಈ ಥರ ಸ್ಟಾರ್ ಥರ ಹಾಕ್ಕೊಂಡ್ರು ಕೂಡ ಅದು ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಬೆಳಗ್ಗೆ ನಾನು ಪದ್ಮಾಸನ ರಂಗೋಲಿ ಹಾಕಿದ್ದೆ. ಇವಾಗ ಬಂದುಬಿಟ್ಟು ನಾನು ಸ್ಟಾರ್ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ನಾನು ಪದ್ಮಾಸನ ರಂಗೋಲಿನೇ ಹಾಕ್ಕೊಳ್ತೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವಾಗ ರಂಗೋಲಿ ಹಾಕ್ಕೊಂಡಾಯಿತು. ಇವಾಗ ಹೊಸ್ಲಿಗೆಲ್ಲ ನಾನು ಕುಂಕುಮನ ಯಾವ ಥರ ಇಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ನಾನು ಇಲ್ಲಿ ನೋಡಿ ನಾನು 5 ಎಳೆ ರಂಗೋಲಿ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ 3 ಅರಿಶಿನ 2 ಕುಂಕುಮ ಮತ್ತು ಟೋಟಲ್ 5 ಹತ್ರ ನಾನು ಅರಿಶಿನ ಕುಂಕುಮ ಹಚ್ತೀನಿ. 4 ಹತ್ರ ಮಾತ್ರ 2 ಅರಿಶಿನ 1 ಕುಂಕುಮ ಹಚ್ತೀನಿ. ಇನ್ನು 1 ಹತ್ರ ಮಾತ್ರ 3 ಅರಿಶಿನ 2 ಕುಂಕುಮ ಹಚ್ತೀನಿ ಅಂತ ಹೇಳ್ಬೋದು. ನಾನು ಯಾವಾಗಲೂ ಇದೇ ಥರ ಫ್ರೆಂಡ್ಸ್ ನನ್ನ ರಂಗೋಲಿ ಹಾಕೋದು ಮತ್ತು ಅರಿಶಿನ ಕುಂಕುಮ ಇಡೋದು ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ರಂಗೋಲಿದು ಎಳೆ ಬಂದ್ಬಿಟ್ಟು ಸಮ ಬರಬಾರ್ದು ಮತ್ತು ಬೆಸ ಬರಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾನು ಇಲ್ಲಿ ಆ ಕಡೆ ಈ ಕಡೆ ಸೈಡು 4 ಎಳೆ ಮತ್ತು ಮಧ್ಯ 5 ಎಳೆ ಬರುತ್ತೆ. ಇಲ್ಲಿಗೆ ಸಮ ಬರೋದಿಲ್ಲ. ಇವಾಗ ಹೂವು ಕೂಡ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಹತ್ರ ಯಾವ ಹೂವು ಇರುತ್ತೆ ಆ ಊರಲ್ಲಿ ನಾವು ಹೊಸ್ಲಿಗೆ ಇಟ್ಕೊಳ್ಬೋದು ಅಂತ ಹೇಳ್ಬೋದು. ಇವಾಗ ದೇವ್ರ ಮನೆಗೆ ಬಂದು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಂದು ಕಳಶ ಇಡೋಕ್ಕೆ ಇಟ್ಟಿರೋ ಪೀಠ ಮತ್ತು ಕೆಲವೊಂದು ಚಿಕ್ಕ ಫೋಟೋಸ್ ಎಲ್ಲ ಇಟ್ಟಿದ್ದೀನಲ್ವ, ಅದೆಲ್ಲ ಕೂಡ ನಾನು ತೆಗೆದು ಸೈಡಿಗೆ ಇಟ್ಕೊಂಡು ಎಲ್ಲನೂ ನೀಟಾಗಿ ಒರೆಸ್ಕೊಳ್ತೀನಿ ಫ್ರೆಂಡ್ಸ್. ನಾನು ಚಿಕ್ಕದು ಕೆಲವೊಂದು ಫೋಟೋಸ್ ಇದೆ, ಅದೆಲ್ಲ ನಾನು ಸೈಡಿಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ನಾನು ಯಾವ ರೀತಿ ಒರೆಸ್ಕೊಳ್ಳೋದು ಅನ್ನೋದಾದರೆ 2 ಸ್ವಚ್ಛ ಬಟ್ಟೆ ತೊಗೊಳ್ತೀನಿ, 1 ಡ್ರೈ ಬಟ್ಟೆ ಈ ಥರ ಗುಡಿಸ್ಕೊಳ್ಳೋಕೆ ಒಂದು ಇಟ್ಕೊಳ್ತೀನಿ. ಈ ಬಟ್ಟೆ ನಾನು ನೀಟಾಗಿ ಒಂದು ಶುಕ್ರವಾರ ಎಲ್ಲ ಮುಗಿದ ಮೇಲೆ ನಾನು ಶನಿವಾರ ಎಲ್ಲ ವಾಶ್ ಮಾಡಿ ನಾನು ಒಣಗಿಸಿ ಇಟ್ಕೊಳ್ಳೋ ಅಂಥದ್ದು. ಅದು ಸಾಮಾನ್ಯ ಜಾಸ್ತಿ ನಾನು ವೈಟ್ ಬಟ್ಟೆನೇ ಯೂಸ್ ಮಾಡೋದು, ಬೇರೆ ಯಾವುದೇ ಕಲರ್ ಬಟ್ಟೆ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ನಾನು ದೇವ್ರು ಒರೆಸ್ಲಿಕ್ಕಾಗಲಿ ದೇವ್ರ ಮನೆಗೆ ಏನೇ ಬಳಕೆಗಾಗಲಿ ನಾನು ವೈಟ್ ಬಟ್ಟೆನೇ ನಾನು ಪ್ರಿಫರ್ ಮಾಡ್ತೀನಿ. ಅದು ಒಳ್ಳೆಯದು ಕೂಡ ಅಂತ ಹೇಳ್ಬೋದು. ಹಂಗಾಗಿ ನಾನು ಇವಾಗ ಫಸ್ಟ್ ಡ್ರೈ ಬಟ್ಟೆಯಲ್ಲಿ ಇರೋ ಕಸ ಎಲ್ಲ ಕೆಳಗಡೆ ಗುಡಿಸ್ಕೊಂಡು ಮತ್ತು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಈ ಬಟ್ಟಲಲ್ಲಿ ಶುದ್ಧ ನೀರು ಹಾಕ್ಕೊಂಡು ಅದಕ್ಕೆ 2-3 ಡ್ರಾಪು ಗಂಜಲ ಕೂಡ ಹಾಕ್ಕೊಂಡಿದ್ದೀನಿ, ಹಸುವಿನ ಗಂಜಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇನ್ನೊಂದು ಶುದ್ಧ ಬಟ್ಟೆ ಅಂದರೆ ಡ್ರೈ ಫಸ್ಟ್ ತೊಗೊಂಡಿದ್ದಲ್ವಾ, ನೆಕ್ಸ್ಟ್ ತೊಗೊಂಡಿರೋ ಬಟ್ಟೆ ಇದು ದೇವ್ರ ಫೋಟೋ ಒರೆಸೋಕ್ಕೆ ಅಂತಲೇ ನಾನು ಈ ಬಟ್ಟೆನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನಾನಿವಾಗ ಲಕ್ಷ್ಮಿ ಫೋಟೋ ಒರೆಸಿ ನಾನು ಯಾವ ಥರ ಎಲ್ಲ ದೇವರಿಗೆ
ಅರ್ಶಿನ ಕುಂಕುಮ ಹಚ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಫಸ್ಟಿಗೆ ಲಕ್ಷ್ಮೀದ ದೇವ್ರ ಫೋಟೋ ಒರೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒರೆಸ್ಕೊಳ್ಬೇಕು. ಮತ್ತು ನಾನು ದೇವ್ರ ಮನೆ ಒರೆಸ್ಕೊಳ್ಳುವಾಗ ಕೂಡ ಗಂಜಲನ ಹಾಕ್ಕೊಳ್ತೀನಿ ಪ್ರತಿ ವಾರ ಕೂಡ. ಅಂದರೆ ಪ್ರತಿ ವಾರ ಅಂದರೆ ನಾನು ಶುಕ್ರವಾರ ಕಳಶ ಎಲ್ಲ ಎತ್ತಲ್ಲ ಫ್ರೆಂಡ್ಸ್. ಮತ್ತು ನಾನು ಶುಕ್ರವಾರ ಮಂಗಳವಾರ ಭಾನುವಾರ ಎಲ್ಲ ಎತ್ತಲ್ಲ. ನಾನು ಅಮಾವಾಸ್ಯೆ ಹುಣ್ಮೇಲೂ ಕೂಡ ನಾನು ಕಳಶನ ಎತ್ತಲ್ಲ. ನಾನು ಸಪ್ರೇಟ್ ದಿನವೇ ಕಳಶ ಪಾತ್ರೆ ಎಲ್ಲ ಬೆಳ್ಕೊಳ್ಳೋದು. ಇವಾಗ ದೇವ್ರ ಫೋಟೋ ಎಲ್ಲ ಒರೆಸಾಯಿತು. ಇವಾಗ ನೋಡಿ ಗಂಧದ್ದು ಕೊಂಡಲ್ಲ, ಇದು ಗಂಧದ ಕೊಂಡು ಅಂತಾರೆ, ಗಂಧದ ಚಕ್ಕೆ ಅಲ್ಲ. ಅಂದರೆ ಗಂಧ ತೇಯ್ಕೊಳ್ತೀವಲ್ಲ ಅದು ಇದು. ಆದರೆ ನನ್ನ ಹತ್ರ ಗಂಧ ಇರಲಿಲ್ಲ, ನನ್ನ ಹತ್ರ ವಿಭೂತಿ ಇಟ್ಕೊಂಡಿದ್ದೀನಿ ನಾನು ಸಪ್ರೇಟಾಗಿ. ಅದನ್ನು ಪುಡಿ ಮಾಡಿಕೊಂಡು ನಾನು ದೇವ್ರಿಗೆ ಫಸ್ಟಿಗೆ ಸ್ವಲ್ಪ ಶುದ್ಧ ನೀರು ತೊಗೊಳ್ತೀನಿ. ಅದರಿಂದ ನಾನು ಹಣೆಗೆ ಮತ್ತು ಅರಿಶಿನ ಇಡೋಕ್ಕೆ ಕೆನ್ನೆಗೆ ಎರಡಕ್ಕೂ ಕೂಡ ಫಸ್ಟು ವಿಭೂತಿ ಇಟ್ಕೊಳ್ತೀನಿ. ಆಮೇಲೆ ಫಸ್ಟಿಗೆ ಅರಿಶಿನ ಇಡಬೇಕಾ ಕುಂಕುಮ ಇಡಬೇಕಾ ಅನ್ನೋ ಕನ್ಫ್ಯೂಸ್ ಇದ್ದರೆ ಫಸ್ಟಿಗೆ ಯಾವತ್ತೂ ಅರಿಶಿಣನೇ ಮುಟ್ಟಬೇಕು. ನಾವು ಒಂದು ಕುಂಕುಮ ತಗೊಳ್ಳುವಾಗಲೂ ಕೂಡ ಅರಿಶಿಣನೇ ಮುಟ್ಟಬೇಕು ಅಂತ ಹೇಳ್ಬೋದು. ಇದು ನನಗೆ ಒಬ್ಬ ಅನ್ನಬಾರ್ದು, ಸಾರಿ ಫ್ರೆಂಡ್ಸ್, ಒಬ್ಬರು ನನಗೆ ಪುರೋಹಿತರು ಹೇಳ್ಕೊಟ್ಟ ಅಂತ ಗುಣ ಅಂತ ಹೇಳ್ಬೋದು. ನಾನು ಕೂಡ ಫಸ್ಟಿಗೆ ಕುಂಕುಮ ಮುಟ್ತಾಯಿದ್ದೆ. ಅವರು ಫಸ್ಟಿಗೆ ಅರಿಶಿನ ತೊಗೊಳ್ಬೇಕು, ಯಾವುದೇ ಮುತ್ತೈದೆ ಆದ್ರೂ ಆಮೇಲೆ ಕುಂಕುಮ ತೊಗೊಳ್ಬೇಕು ಅನ್ನೋದೊಂದು ನನಗೆ ಬುದ್ಧಿವಾದ ಹೇಳ್ಕೊಟ್ರು. ಅವಾಗಿಂದ ನಾನು ಎಲ್ಲಿ ಹೋದ್ರೂ ಕೂಡ ಫಸ್ಟ್ ಅರಿಶಿನ ತೊಗೊಂಡು ಆಮೇಲೆ ಕುಂಕುಮ ತೊಗೊಳ್ತೀನಿ. ಇವಾಗ ದೇವ್ರಿಗೂ ಕೂಡ ಅಷ್ಟೇ, ನಾನು ಫಸ್ಟ್ ಅರಿಶಿನ ಇಟ್ಟು ಆಮೇಲೆ ಕುಂಕುಮ ಇಡ್ತೀನಿ. ನಾನು ಯಾವುದೇ ದೇವರಿಗಾದ್ರೂ ಅಷ್ಟೇ ಫಸ್ಟ್ ಅರಿಶಿನ ಇಟ್ಟು ಆಮೇಲೆ ಕುಂಕುಮ ಇಡ್ತೀನಿ. ಈಗ ನಾನು ಏನು ನಮ್ಮ ಲಕ್ಷ್ಮಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಅರಿಶಿನ ಕುಂಕುಮದಲ್ಲಿ. ಮತ್ತು ಪ್ರತಿಯೊಂದು ಎಲ್ಲ ದೇವ್ರಿಗೂ ಕೂಡ ಒರೆಸ್ಕೊಂಡು ನೀಟಾಗಿ ಕುಂಕುಮ ಇಟ್ಕೊಂಬರ್ತೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಒಂದೊಂದೇ ಫೋಟೋದು ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ಫೋಟೋನು ಇದೇ ಥರ ಒರೆಸಿ ಇದೇ ಥರ ವಿಭೂತಿ ಇಟ್ಟು ಕುಂಕುಮ ಇಟ್ಕೊಂಡಿದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಫೋಟೋಸ್ಗೂ ಕೂಡ ನಾನು ಅರಿಶಿನ ಮತ್ತು ಕುಂಕುಮ ಎಲ್ಲ ಇಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆ ದೇವರು ಕಾಲಭೈರವ ಆಗಿರೋದ್ರಿಂದ ನಮ್ಮ ಕಾಲಭೈರವ ಫೋಟೋ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮದು ಲಕ್ಷ್ಮಿ, ಸರಸ್ವತಿ, ಗಣೇಶ ಇದೆ. ಇಲ್ಲಿ ನಾನು ಆರಾಧಿಸೋ ನನ್ನ ಗ್ರಾಮ ದೇವತೆ ಕರಿಯಮ್ಮ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ನಾನು ನೆಕ್ಸ್ಟು ಪದ್ಮಾಸನ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಬಾಗಿಲಿಗೆ ಸ್ಟಾರ್ ರಂಗೋಲಿ ಹಾಕ್ತೆ. ಇದು ಪದ್ಮಾಸನ ರಂಗೋಲಿ, ಅದು ಕೂಡ ಪದ್ಮಾಸನ ರಂಗೋಲಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ನಾನು ದೇವ್ರ ಕಳಶ ಕೂರ್ಸೋಕ್ಕಿಂತ ಮುಂಚೆ ನೀಟಾಗಿ ನೆಲ ಎಲ್ಲ ಒರೆಸ್ಕೊಂಡು, ನಾನು ಫಸ್ಟ್ ಮುಂಚೆನೇ ಒರೆಸ್ಕೊಂಡಿದ್ದೆ. ದೇವ್ರ ಫೋಟೋ ಎಲ್ಲ ಒರೆಸಿ ನನ್ನೆಲ್ಲ ಕೂಡ ಕ್ಲೀನ್ ಮಾಡಿದ್ದೆ. ನಾನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡಿದ್ದೆ ಗಂಜಲ ಹಾಕ್ಕೊಂಡಿರುವಂಥ ಗೋಮೂತ್ರ ಹಾಕ್ಕೊಂಡಿರುವಂಥ ನೀರಲ್ಲಿ. ಇವಾಗ ನೋಡಿ ನಾನು ಬರಿತಾ ಇದ್ದೀನಲ್ಲ, ಇದೇ ಪದ್ಮಾಸನ ರಂಗೋಲಿ. ಪ್ರತಿಯೊಬ್ಬರಿಗೂ ಈ ರಂಗೋಲಿ ಬರುತ್ತೆ ಅಂತ ಹೇಳ್ಬೋದು. ಯಾರು ರಂಗೋಲಿ ಬಿಡಲ್ಲ ಅವರು ಕೂಡ ಈ ರಂಗೋಲಿ ಬಿಡ್ಬೋದು ಅಂತ ಹೇಳ್ಬೋದು. ಇದು ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ನಾನು ಪದ್ಮಾಸನ ರಂಗೋಲಿನ ತುಂಬ ಪುಟ್ಟದಾಗಿ ಲಕ್ಷ್ಮಿ ಮುಂದೆ ಬಿಡಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಬಿಡಿಸ್ಕೊಂಡು ಆಮೇಲೆ ನಾನು ಇದಕ್ಕೆ ಅರಿಶಿನ ಮತ್ತು ಕುಂಕುಮ ಎರಡು ಹಚ್ತಾ ಇದ್ದೀನಿ. ನೋಡಿ ನಾನು ಫಸ್ಟಿಗೆ ಅರಿಶಿನ ಹಾಕ್ತಾ ಇದ್ದೀನಿ ಮತ್ತು ಆಮೇಲೆ ಕುಂಕುಮನ ಹಚ್ತಾ ಇದ್ದೀನಿ. ಈ ರೂಲ್ಸ್ನ ಮನೆಯಲ್ಲಿ ತುಂಬ ಎಲ್ಲ ಗೃಹಿಣಿಯರು ಪಾಲಿಸ್ಬೇಕಾಗಿರುವಂಥ ಒಂದು ವಿಚಾರ ಫ್ರೆಂಡ್ಸ್. ಹಂಗಾಗಿ ಫಸ್ಟಿಗೆ ಅರಿಶಿನ ಮುಟ್ಟಬೇಕು, ಆಮೇಲೆ ಕುಂಕುಮ ಮುಟ್ಟಬೇಕು. ನಾನು ಝೂಮ್ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಮಧ್ಯದಲ್ಲಿ ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಕೂಡ ಇಟ್ಟಿದ್ದೀನಿ. ಇವಾಗ ನಾನು ಕಳಶ ಕೂರಿಸ್ಕೊಳ್ಳುವಂಥ ಪೀಠನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದು ಸಿಲ್ವರ್ ಕೋಟಿಂಗ್ ಬರುತ್ತಲ್ವ, ಇವಾಗ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಒರೆಸಿ ನಾನು ಪದ್ಮಾಸನ ರಂಗೋಲಿ ಮೇಲೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೆಲವೊಂದು ಕಡೆ ಝೂಮ್ ಹಾಕಿ ಕೆಲವೊಂದು ಕಡೆ ಝೂಮ್ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಇದು ಆಯಿತು. ಇವಾಗ ನಾನು ಫುಲ್ ಕಡೆ ನೆಲದ ಮೇಲೆಲ್ಲ ನಾನು ಧೂಳೆಲ್ಲ ಬಿದ್ದಿತ್ತಲ್ವ, ಅಂದರೆ ತುಂಬಾ ಏನು ಗಲೀಜೇನಾಗಿಲ್ಲ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ. ಕೆಲವೊಂದು ಹೂವಿನ ಪೆಟಲ್ಸ್ ಹೂವುಗಳು ಮಾತ್ರ ಇತ್ತು. ಅದನ್ನು ಕೂಡ ನಾನು ಯಾವುದೇ ಕಾರಣದಲ್ಲೂ ದೇವ್ರ ಮನೇಲಿ ಪೊರ್ಕೆ ಮತ್ತು ಬೇರೆ ಥರದ್ದು ಯಾವುದು ಯೂಸ್ ಮಾಡಲ್ಲ. ನಾನು ಏನು ಒಂದು ಸಪ್ರೇಟಾಗಿ ಒಂದು ಬಟ್ಟೆ ದೇವ್ರು ಒರೆಸೋದು ಬಿಟ್ಟು ಇನ್ನೊಂದು ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ. ಆ ಬಟ್ಟೆಯಲ್ಲೇ ನಾನು ದೇವ್ರ ಮನೆ ಫುಲ್ ಒರೆಸ್ಕೊಳ್ತೀನಿ ಅಂತ ಹೇಳ್ಬೋದು. ನಾನು ಏನು ಗಂಜಲ ಒರೆಸೋಕ್ಕೆಲ್ಲ ಗಂಜಲ ಹಾಕ್ಕೊಂಡು ನೀರು ತೊಗೊಂಡಿದ್ದೆ, ಅದೇ ನೀರು ಯೂಸ್ ಮಾಡಿಕೊಂಡು ನೆಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬೋದು.
ಈಗ ಮನೆಗಾಗಲಿ ದೇವ್ರ ಮನೆಗಾಗಲಿ ಗಂಜಲ ಅಂದರೆ ಗೋಮೂತ್ರ ಅಂದರೆ ಎಷ್ಟು ಶ್ರೇಷ್ಠ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ ಅಲ್ವಾ ಫ್ರೆಂಡ್ಸ್. ನಮ್ಮ ಹಿಂದೂಗಳಿಗೆ ಗೋನೇ ತುಂಬ ದೊಡ್ಡ ದೇವರು ಅಂತ ಕೂಡ ಹೇಳ್ಬೋದು. ಇಲ್ಲಿ ನೋಡಿ, ನಾನು ನಿನ್ನೆನೆ ಗುರುವಾರನೇ ನಾನು ದೇವ್ರ ಪಾತ್ರೆ ಎಲ್ಲ ಎತ್ತಿ ತೊಳೆದಿಟ್ಕೊಂಡಿರೋ ಅಂಥದ್ದು. ನಾನು ದೇವ್ರ ಪಾತ್ರೆಯನ್ನು ತೊಳೆದಿಟ್ಕೊಂಡಿದ್ದೀನಿ. ನಾನು ಶುಕ್ರವಾರ ಮಂಗಳವಾರ ಎಲ್ಲ ಎತ್ತಲ್ಲ ನಾನು ಕಳಶನ. ಹಂಗಾಗಿ ಇವಾಗ ನೋಡಿ, ನಾನು ಇಲ್ಲೊಂದು ಕಮಲ ಹೂವಿಂದು ಕಂಚಿಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದಂಥ ಕಂಚಿಂದು ಬೌಲ್ ಅನಿಸ್ಬೋದು ಫ್ರೆಂಡ್ಸ್. ಇದರಲ್ಲಿ ಫುಲ್ಲು ಕಮಲ ಹರಳಿದಾಗ ಯಾವ ಥರ ಶೇಪ್ ಬರುತ್ತೆ ಅಂದರೆ ಸಿಂಗಲ್ ಶೇಪ್ ಅಷ್ಟೇ, ಇದು ಆ ಥರ ಅದು ಡಬಲ್ ಶೇಪ್ ಥರ ಇಲ್ಲ, ಸಿಂಗಲ್ ಶೇಪ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಇವಾಗ ಅಕ್ಕಿ ಹಾಕಿ ಅದಕ್ಕೆ ಕೂಡ ಓಮ್ ಅಂತ ಬರೆದಿದ್ದೀನಿ, ಕನ್ನಡ ಓಮ್ ಬರೆದು ನಾನಿವಾಗ ಕಳಶ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಕಳಶದ ಪಾತ್ರೆ ಇದೆ ಫ್ರೆಂಡ್ಸ್ ನಮ್ಮ ಹತ್ರ. ನಿಮ್ಮ ಹತ್ರ ಯಾವ ಬೆಳ್ಳಿದಿದ್ರೆ ಬೆಳ್ಳಿ ತೊಗೊಳ್ಳಿ, ತಾಮ್ರದಿದ್ದರೆ ತಾಮ್ರ ತೊಗೊಳ್ಳಿ. ನಮ್ಮ ಹತ್ರ ತಾಮ್ರದಿದೆ, ಹಂಗಾಗಿ ನಾನು ತಾಮ್ರ ತಗೊಂಡಿದ್ದೀನಿ. ಇವಾಗ ಅರಿಶಿನ ಹಾಕಿ ಕುಂಕುಮ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಬಾರಿನೂ ಇದು ಎಲ್ಲರೂ ಬರೀ ನೀರಲ್ಲಿ ಕಳಶ ಇಡಬಾರ್ದಂತೆ ಫ್ರೆಂಡ್ಸ್. ಅದು ಗಂಗೆನೂ ದೇವ್ರಿಗೆ ಸಮಾನ, ಅದು ಲಕ್ಷ್ಮಿ ಆಗಿರೋದ್ರಿಂದ ನಾವು ಸ್ವಲ್ಪ ನಿನ್ನ ಆರಾಧಿಸ್ತಾ ಇದ್ದೀವಿ ತಾಯಿ ಅಂತ ನಾವು ಸ್ವಲ್ಪ ಬೇಡಿ ನಾವು ಅರಿಶಿನ ಕುಂಕುಮ ಹಾಕ್ಬೇಕಂತೆ. ಹಂಗಾಗಿ ನಾನು ಇವೆಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇರೋದ್ರಿಂದ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, 5 ವೀಳ್ಯದೆಲೆ ತೊಗೊಂಡಿದ್ದೀನಿ. ಒಂದು ಕೂಡ ತೂತಿರಬಾರ್ದು ಮತ್ತು ಒಂದು ಚೂರು ಎಲೆ ಕಟ್ಟಾಗಿರಬಾರ್ದು ಅಂತ ತೋರಿಸ್ತಾ ಇದ್ದೀನಿ ನಮಗೆ. ನಾನು ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ನಾನು ಅದೇ ರೀತಿ ಪಾಲಿಸ್ತೀನಿ ಫ್ರೆಂಡ್ಸ್. ಪೂಜೆ ವಿಚಾರದಲ್ಲಿ ಮಾತ್ರ ನಾನು ತುಂಬಾ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಮತ್ತು ದೇವರು ಕೂಡ ನಾನು ಅಷ್ಟೇ ಸ್ಟ್ರಿಕ್ಟಾಗಿ ನಂಬ್ತೀನಿ ಅಂತ ಕೂಡ ಹೇಳ್ಬೋದು ನಾನು. ಇವಾಗ ನೋಡಿ, 5 ಎಲೆನೂ ಕೂಡ ಇಟ್ಕೊಂಡಿದ್ದೀನಿ. 5 ಎಲೆ ಕೂಡ ಇಟ್ಕೊಂಡು ಇವಾಗ ನಾನು ಕಳಶದ ಕಾಯ ರೆಡಿ ಮಾಡ್ಕೋಬೇಕು. ಇವಾಗ ನಮ್ಮ ಕಾಯಿ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ಕಾಯಲ್ಲಿ ಮೊಳಕೆ ಬಂದಿದೆ ನೋಡಿ, ಎಷ್ಟು ಉದ್ದ ಬಂದಿದೆ. ಇದು ನನ್ನ ಕಳಶಕ್ಕಿಡೋ ಕಾಯಲ್ಲಿ ನಾನು ಯಾವಾಗಲೂ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕಳಶದ ಕಾಯಿ ಚೇಂಜ್ ಮಾಡಲ್ಲ ಫ್ರೆಂಡ್ಸ್. ಅಂದರೆ ನಾನು ಚೇಂಜ್ ಮಾಡ್ತಿದ್ದೆ, ಮೊಳಕೆ ಬಂದ ಮೇಲೆ ನಾನು ಇದನ್ನು ಚೇಂಜ್ ಮಾಡಿಲ್ಲ. 1 ಇಯರ್ ಆಯಿತು ಅಂದ್ಕೊಂಡಿದ್ದೀನಿ. 1 ಇಯರ್ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಹೊತ್ತಿಗೆ ಆಲ್ರೆಡಿ ಮೊಳಕೆ ಬಂದುಬಿಟ್ಟಿತ್ತು. ಮನೆಗೆ ಈ ಥರ ಮೊಳಕೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಹೌದು, ತುಂಬಾ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ಬೋದು. ನಾನಿವಾಗ ನೋಡಿ ಇದನ್ನು ತುಂಬಾ ಜೋಪಾನ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಮನೆಯಲ್ಲಿ ಇದ್ದಾಗ ಕಳಶದ ಕಾಯಿನ ನೀಟಾಗಿ ತೊಳೆದಿದ್ದೀನಿ. ಯಾಕೆ ಅಂದರೆ ಬೇರು ಎಲ್ಲ ಬಿಟ್ಕೊಂಡಿರ್ತಾವಲ್ಲ, ಹಂಗಾಗಿ ತುಂಬಾ ಕೇರಿಂಗಾಗಿ ತೊಳಿಬೇಕು, ಕೇರಿಂಗಾಗಿ ಕಳಶ ಕೂಡ ಇಡಬೇಕು ಅಂತ ಹೇಳ್ಬೋದು. ಇವಾಗ ನೋಡಿ, ನಾನು ವಿ ಶೇಪ್ನಲ್ಲಿ ಅರಿಶಿನ ಇಟ್ಕೊಂಡು ಈ ಥರ ತಿರುಪತಿ ದೇವ್ರದ್ದು ನಾಮ ಬರುತ್ತಲ್ಲ, ನಾನು ಅದೇ ಥರ ನಾನು ಕುಂಕುಮ ಮತ್ತು ಅರಿಶಿನ ಇಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರ ಇಟ್ಕೊಳ್ಳೋದು ಫ್ರೆಂಡ್ಸ್. ನಮ್ಮದೇ ಮನೆ ದೇವರು ಲಕ್ಷ್ಮೀ ದೇವಿ ಆಗಿರೋದ್ರಿಂದ ನಾನು ಈ ಥರ ಕುಂಕುಮ ಇಟ್ಕೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಇದೇ ಥರ ಕುಂಕುಮ ಕೂಡ ಇಡೋದು. ಇವಾಗ ನಾನು ಎಲೆಗಳೆಲ್ಲ ಸ್ವಲ್ಪ ಮೇಲೆ ಎತ್ಕೊಳ್ತಾ ಇದ್ದೀನಿ. ಇದು ಎಲೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎಲ್ಲ ಒಳಗಡೆ ಹೋಗ್ತಾ ಇದೆ. ಹಂಗಾಗಿ 1/4% ಮಾತ್ರ ನೀರಲ್ಲಿರಬೇಕು, 3/4% ಎಲೆ ಮೇಲೆ ಇರಬೇಕು ಅಂತ. ಇವಾಗ ನೋಡಿ, ನಾನು ನೀಟಾಗಿ ಕೂರಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಕೂತಿದೆ. ಇವಾಗ ಅದು ಮುಂದೆ ಸ್ವಲ್ಪ ಬೇರೆ ಬಿಡ್ತಾ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಇಡೋಕ್ಕೆ. ಇನ್ನೊಂದು ಸ್ವಲ್ಪ ದೊಡ್ಡದಾದಮೇಲೆ ನಾನು ಅದನ್ನು ಮಣ್ಣಲ್ಲಿ ಹಾಕ್ಸ್ಕೊಳ್ಬೇಕು ಫ್ರೆಂಡ್ಸ್. ಆದರೆ ಸ್ವಲ್ಪ ದಿನ ಇರಲಿ ಅಂತ. ಇವಾಗ ನಾನು ಅರಿಶಿನ ಕೊಂಬು ಕೂಡ ದೇವರಿಗೆ ಅಂತಲೇ ಇಟ್ಕೊಂಡಿದ್ದೀನಿ. ಅರಿಶಿನ ಕೊಂಬು ಕೂಡ ಕಟ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಕಟ್ಟುವಾಗ ನಾನು ಕೇಳ್ಕೊಳ್ಳೋದಿಷ್ಟೇ ಫ್ರೆಂಡ್ಸ್, ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಮನೆಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ಬೋದು. ನಾನು ಯಾವುದೇ ದೇವರು ಅಂದರೆ ಕೆಲವು ಜನ ಮಂತ್ರ ಎಲ್ಲ ಪಠನೆ ಮಾಡ್ತಾರೆ ಫ್ರೆಂಡ್ಸ್, ಅದು ಒಳ್ಳೆಯದೇ. ಬಟ್ ನಾನು ಯಾವುದೇ ಮಂತ್ರ ಪಠನೆ ಮಾಡಲ್ಲ. ನಾನು ಹೇಳ್ತೀನಿ ಮುಂದೆ ಯಾವ ಥರ ಪೂಜೆ ಮಾಡುವಾಗ ನಾನು ಏನೆಲ್ಲ ಎಷ್ಟು ಸಿಂಪಲ್ ಮಂತ್ರಗಳು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ಕೊಳ್ತೀನಿ ಅಂತ. ಇವಾಗ ನಾನು ಒಳ್ಳೆಯದಾಗಲಿ ಅಂದ್ಬಿಟ್ಟು ನಮ್ಮ ತಾಳಿಗೂ ಕೂಡ ನಿನ್ನ ತಾಳಿ ಅಷ್ಟೇ ಗಟ್ಟಿಯಾಗಿರಲಿ ತಾಯಿ ಅಂತ ಕೇಳಿ ಇವಾಗ ಎಲ್ಲ ಆಯಿತು. ಅದು ಕಾಯಿನ ಸ್ವಲ್ಪ ಟೈಟ್ ಮಾಡಿ ಇವಾಗ ಕಳಶನ ಕೂರಿಸ್ತಾ ಇದ್ದೀನಿ. ಇದು ಗೋವುಗಳು ಬರೋ ಟೈಮಲ್ಲಿ ನಾನು ಕಳಶ ಕೂರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಂಗಾಗಿ ನಾನು ಅಂದರೆ ನಾನು ಕೂರಿಸೋ ಟೈಮಲ್ಲಿ ಆಲ್ರೆಡಿ 6:15 ಟೈಮ್ ಆಗಿತ್ತು. 6 ಗಂಟೆ ಮೇಲೆ 5:15 ಮೇಲೆ ಸಾಮಾನ್ಯ ಗೋವುಗಳೆಲ್ಲ ಮನೆಗೆ ಬರೋ ಟೈಮು ಅಂತ ಹೇಳ್ತಾರೆ. ಹಂಗಾಗಿ ನಾನು ಗೋಧೂಳಿ ಟೈಮಲ್ಲಿ ಪೂಜೆ ಮಾಡೋ ರೀತಿ ನಾನು
ನಾನು ಇವತ್ತು ನಿಮಗೆ ವಿವರಿಸ್ತಾ ಇದ್ದೀನಿ ಮತ್ತು ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಇವಾಗ ನೋಡಿ ನಾನು ಕಳಶ ಕೂಡ ಕೂರಿಸ್ಕೊಂಡಾಯಿತು. ಇವಾಗ ನಾನು ಇದೇ ಥರ ಕಳಶ ಕೂರಿಸ್ಕೊಳ್ಳೋದು ಫ್ರೆಂಡ್ಸ್. ಇವಾಗ ನಾನು ಮತ್ತೆ ನೆಕ್ಸ್ಟ್ ದೀಪ ಇವಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ದೇವ್ರ ಪೂಜೆಗೆ ಅಂತಲೇ ನಾನು ಇಲ್ಲಿ ನನ್ನ ಹತ್ರ ಬೆಳ್ಳಿ ವಿಗ್ರಹ ಆಂಜನೇಯ ಸ್ವಾಮಿ ಮತ್ತು ಗಣೇಶ ಅದು ಬೆಳ್ಳಿ ವಿಗ್ರಹ ಇದೆ. ಹಂಗಾಗಿ ಅದನ್ನು ಇಡೋಕ್ಕೆ ನಾನು ಇಲ್ಲಿ ಈ ಥರ ಚಿಕ್ಕ ಚಿಕ್ಕ 4 ಪ್ಲೇಟ್ಸ್ಗಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನನ್ನ ಹತ್ರ. ಇದು ಬೆಳ್ಳಿದು ತುಂಬಾ ವೆಯ್ಟ್ ಇದೆ ಅಂತ ಹೇಳ್ಬೋದು. ನಮ್ಮ ಹಸ್ಬೆಂಡ್ ತೊಗೊಬಂದಿದ್ರು ಇದನ್ನ. ನಮ್ಮ ಕಾರಿಗೆ ಇಡೋಕ್ಕೆ ಅಂತ ತೊಗೊಬಂದಿದ್ರು. ಅದು ನಾವು ಕಾರಿಗೆ ಇಟ್ಟಿರೋ ನಾನು ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟ್ ವಿಭೂತಿ ಇಟ್ಟು ಆಮೇಲೆ ನಾನು ಅರಿಶಿನ ಕುಂಕುಮ ಎರಡನ್ನೂ ಹಚ್ಕೊಳ್ತೀನಿ ಅಂತ ಹೇಳ್ಬೋದು. ಆಂಜನೇಯ ಸ್ವಾಮಿ 3 ನಾಮಗಳ ಪ್ರಿಯ ಆಗಿರ್ತಾನೆ. ಅದಕ್ಕೋಸ್ಕರ ಆ ಕಡೆ ಅರಿಶಿನ ಇಟ್ಟು ಮಧ್ಯ ಕುಂಕುಮ ಇಡ್ತೀನಿ. ಗಣೇಶನಿಗೆ ಅರಿಶಿನ ಕುಂಕುಮ ಎರಡು ಒಟ್ಟಿಗೆ ಸೇರಿಸಿ ಗಣೇಶನ ಹಣೆಗೆ ಒಂದು ಬೊಟ್ಟಿಡ್ತೀನಿ, ಎರಡನ್ನೂ ಸೇರಿಸಿ. ಇವಾಗ ಇಲ್ಲಿ ನನ್ನ ಕಳಶದ ರೈಟ್ ಸೈಡಿಗೆ ಗಣೇಶನ ಇಡ್ತೀನಿ, ಲೆಫ್ಟ್ ಸೈಡಿಗೆ ಆಂಜನೇಯ ಸ್ವಾಮಿ ಇಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ದೀಪಗಳನ್ನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿಗೂ ಕೂಡ 2 ಪ್ಲೇಟ್ ಇಟ್ಕೊಂಡಿದ್ದೀನಿ. 2 ಪ್ಲೇಟು ಮತ್ತು 2 ಚಿಕ್ಕದು ದೀಪ ತೊಗೊಂಡಿದ್ದೀನಿ. ನಾನಿಲ್ಲಿ ಏನು ದೇವ್ರದ್ದು ಐಟಮ್ಗಳು ಕೂಡ ನಾನು ಜಾಸ್ತಿ ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಇಟ್ಕೊಂಡಷ್ಟು ರಿಸ್ಕ್ ಜಾಸ್ತಿ, ಮತ್ತು ಎಲ್ಲ ಪಾಲಿಸ್ಬೇಕು ಅಂದರೆ ನಾವು ಎಷ್ಟು ಕಡಿಮೆ ಇರುತ್ತೆ ಎಷ್ಟು ಚೆನ್ನಾಗಿ ನಾವು ಪೂಜೆ ಮಾಡ್ಬೋದು, ಅಷ್ಟು ಚೆನ್ನಾಗಿ ಪಾಲಿಸ್ಬೋದು ಅಂತ ಹೇಳ್ಬೋದು. ನಾನಿವಾಗ 2 ದೀಪ ಇಟ್ಕೊಂಡಿದ್ದೀನಿ. 2 ದೀಪಕ್ಕೆ ನಾನು ಬತ್ತಿ ತೊಗೊಂಡಿದ್ದೀನಿ. ಬತ್ತಿ ಯಾವುದೇ ಕಾರಣದಲ್ಲೂ ಈ ತಪ್ಪು ಮಾಡಬೇಡಿ ಫ್ರೆಂಡ್ಸ್. ಸಿಂಗಲ್ ಎಳೆ ಬತ್ತಿ ಯಾವತ್ತೂ ಹಾಕಬೇಡಿ. ಒಂದು ದೀಪಕ್ಕೆ ಯಾವತ್ತೂ ಡಬಲ್ ಎಳೆನೇ ಇರಬೇಕಂತೆ. ನನಗೆ ಗೊತ್ತಾದಾಗಿಂದ ನಾನು ಮುಂಚೆ ನನ್ನ ಮದುವೆ ಆಗಿರೋ ಟೈಮಲ್ಲೆಲ್ಲ ನಾನು ಸಿಂಗಲ್ ಎಳೆನೇ ಹಾಕ್ತಾಯಿದ್ದೆ. ಆಮೇಲೆ ನನಗೆ ಕೆಲವೊಬ್ಬರು ಹೇಳ್ದಾಗಿಂದ ನನಗೆ ಅದು ಇವಾಗ ನಾನು 2 ಡಬಲ್ ಎಳೆಯಲ್ಲಿ ಬತ್ತಿನ ಹಾಕ್ಕೊಳ್ತೀನಿ. 2 ದೀಪಗೂ ಕೂಡ ರೆಡಿ ಮಾಡ್ಕೊಳ್ತೀನಿ. 2 ದೀಪವನ್ನು ರೆಡಿ ಮಾಡಿಕೊಂಡು ನಾನು ಅದಕ್ಕೆ ನಾನು ಸಾಮಾನ್ಯ ಶುಕ್ರವಾರ ಮತ್ತು ಭಾನುವಾರ ಎಲ್ಲ ನಾನು ತುಪ್ಪದ ದೀಪ ಹಚ್ತೀನಿ ಅಂತ ಹೇಳ್ಬೋದು. ಇವಾಗ ನಾನು ಇಲ್ಲಿ 2 ದೀಪನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆ ಕಡೆ ಅರಿಶಿನ ಮತ್ತು ಕುಂಕುಮ 2 ಕೂಡ ಇಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾನು ದೇವ್ರ ಮನೆ ಇಟ್ಕೊಂಡಿದ್ದೀನಿ. ಮತ್ತು ಪೂಜೆ ಸಾಮಗ್ರಿಗಳನ್ನೂ ಕೂಡ ಅಷ್ಟೇ ನಾನು ಕಡಿಮೆ ಇಟ್ಕೊಂಡಿದ್ದೀನಿ. ಇವಾಗ ಇದು ಕುದುರೆ ಲಾಳ, ಇದನ್ನು ಕೂಡ ತುಂಬಾ ಶುದ್ಧವಾಗಿ ತೊಳ್ಕೊಂಡಿದ್ದೀನಿ. ನಾನು ಇದ್ರದ್ದು ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಎಲ್ಲರಿಗೂ ಯೂಸ್ಫುಲ್ ಆಗೋ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದೆ ಯಾವಾಗಾದರೂ ಟೈಮ್ ಆದರೆ ನಾನು ಖಂಡಿತವಾಗ್ಲೂ ಇದ್ರದ್ದು ವಿಡಿಯೋ ಮಾಡ್ತೀನಿ. ಇವಾಗ ನೋಡಿ ಕುದುರೆ ಲಾಳನ ನೀಟಾಗಿ ತೊಳ್ಕೊಂಡು 5 ಅರಿಶಿನ 5 ಕುಂಕುಮ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವಾಗಲೂ ಕೂಡ ಸಮ ಕುಂಕುಮ ಇಟ್ಕೋಬಾರ್ದಂತೆ, ಬೆಸ ಇಟ್ಕೋಬೇಕಂತೆ. ಹಂಗಾಗಿ ಇದಕ್ಕೆ ಮುಂದೆ ಫ್ರಂಟಿಗೆ ಮಾತ್ರ ಅಲ್ಲ ಬ್ಯಾಕಿಗೂ ಕೂಡ ಕುಂಕುಮ ಇಡಬೇಕಂತೆ. ಇದಕ್ಕೂ ಕೂಡ 5 ಅರಿಶಿನ 5 ಕುಂಕುಮನ ಇಡ್ತಾ ಇದ್ದೀನಿ. ಇವಾಗ ನೋಡಿ 5 ಅರಿಶಿನ 5 ಕುಂಕುಮ ಇಟ್ಟಿದ್ದೀನಿ. ಇದ್ರದ್ದು ಕುದುರೆ ಲಾಳದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇದರಿಂದ ತುಂಬಾ ಒಳ್ಳೆ ಬೆನಿಫಿಟ್ಟು, ಅಂದರೆ ಕೆಟ್ಟದ್ದು ಮಾಡೋರ್ಗು ಕೂಡ ಬೆನಿಫಿಟ್ ಇದೆ, ಒಳ್ಳೇದು ಮಾಡೋರ್ಗೂ ಒಳ್ಳೇದಾಗಲಿ ಅನ್ನೋದು ಕೂಡ ಇದರಿಂದ ಒಳ್ಳೇದಾಗುತ್ತೆ. ಕೆಟ್ಟದ್ದು ಬಯಸಿ ಇದರಿಂದ ಒಳ್ಳೇದು ಮಾಡ್ಕೊಳ್ಬೇಕು ಅನ್ನೋರ್ಗೂ ಕೂಡ ಇದರಲ್ಲಿ ಒಳ್ಳೇದಿದೆ ಅಂತ ಹೇಳ್ಬೋದು. ಮತ್ತು ನನಗೆ ಮುಂದೆ ಯಾವತ್ತಾದ್ರೂ ಚಾನ್ಸ್ ಸಿಕ್ಕಿದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮಗೆ ವಿವರಿಸ್ತೀನಿ. ನಾನು ಸ್ವಲ್ಪ ಕೂಡ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಇವಾಗ ಕುದುರೆ ಲಾಳನ್ನು ನಾವೆಲ್ಲ ಉಲ್ಟಾ ನಾನು ಇಟ್ಕೊಂಡಲ್ಲ ಅದೇ ರೀತಿಯಾಗಿ ಕುದುರೆ ಲಾಳನ್ನು ಇಟ್ಕೊಳ್ಬೇಕು. ಇವಾಗ ಎಲ್ಲ ಫುಲ್ ಆಯಿತು ಫ್ರೆಂಡ್ಸ್. ಎಲ್ಲ ದೇವ್ರ ಫೋಟೋಗೆ ಒರೆಸಿದ್ದು ಮತ್ತು ಕಳಶ ಎಲ್ಲ ಕೂರಿಸ್ಕೊಂಡಿದ್ದು ಎಲ್ಲ ಆಯಿತು. ಇವಾಗ ಲಾಸ್ಟಿಗೆ ಒಂದು ಕೆಲಸ ಇರೋದು ಅಂದರೆ ಹೂವದ ಡೆಕೋರೇಟ್ ಮಾಡ್ಕೊಳ್ಳೋದು. ನನಗೆ ಹೂವು ಡೆಕೋರೇಟ್ ಮಾಡೋದು ಅಂದರೆ ದೇವರಿಗೆ ತುಂಬಾ ಇಷ್ಟ. ಮತ್ತು ನನಗೆ ಪೂಜೆಗೆ ಹೂವು ಇಲ್ದರೆ ನಾನು ಯಾವತ್ತೂ ಪೂಜೆ ಮಾಡಲ್ಲ ಅಂತ ಹೇಳ್ಬೋದು. ನನಗೆ ದೇವರಿಗೆ ಹೂವು ಇದ್ರೇ ಪೂಜೆ ನನಗೊಂಥರ ನೆಮ್ಮದಿ ಅನಿಸುತ್ತೆ. ಇದು ಪ್ರತಿಯೊಬ್ಬರಿಗೂ ಆಗತ್ತೆ. ಇವಾಗ ನೋಡಿ ನಾನು ಎರಡು ಕಲರ್ ಹೂವು ಇದೆ ನನ್ನ ಹತ್ರ, ವೈಟು ಮತ್ತು ಎಲ್ಲೋ. ಇದಕ್ಕೆ ರೆಡ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು, ಬಟ್ ರೋಸು. ಆದರೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಎಲ್ಲೋ ಮತ್ತು ವೈಟು ಕಾಂಬಿನೇಷನಲ್ಲಿರೋ ಹೂವು ತೊಗೊಂಬಂದಿದ್ರು. ಹಂಗಾಗಿ ನಾನು ಇದರಲ್ಲೇ ನಾನು ಹೂವನ್ನು ಮುಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಇವಾಗ ಲಕ್ಷ್ಮಿ ಫೋಟೋಗೆ ಈ ಥರ ಮುಡಿಸ್ಕೊಂಡಿದ್ದೀನಿ. ಒಂದು ಪಿಂಕ್ ಕಲರ್ದೊಂದು ಅದರಲ್ಲಿ ಮಿಕ್ಸ್ ಆಗಿ ಸೇವಂತಿಗೆ ಹೂವು ಬಂದಿತ್ತು ಫ್ರೆಂಡ್ಸ್. ಅದನ್ನು ನಮ್ಮ ಕಳಶಕ್ಕೆ ನಾನು ಮಡಿಸ್ಕೊಳ್ತಾ ಇದ್ದೀನಿ.
ಇದು ನಿಮಗೆ ಬೋರ್ ಆಗ್ಬೋದು ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ, ಆದರೆ ನನ್ನ ಪೂಜಾ ವಿಧಾನ ತೋರಿಸ್ತಾ ಇದ್ದೀನಿ ಎಂದಾಗ ಪ್ರತಿಯೊಂದು ತೋರಿಸಲೇಬೇಕಾಗುತ್ತೆ, ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಕಳಶಕ್ಕೂ ಕೂಡ ನಾನು ವೈಟ್ ಅಂಡ್ ಮತ್ತು ಯೆಲ್ಲೋನಲ್ಲಿ ನೀಟಾಗಿ 5 ಹೂವು ಮಡಿಸ್ಕೊಳ್ತೀನಿ. ನಾನು ಕಳಶಕ್ಕೂ ಕೂಡ ನೋಡಿ 5 ಹೂವು ಮಡಿಸ್ಕೊಳ್ತೀನಿ, 3 ಯೆಲ್ಲೋ 2 ವೈಟ್ ಅಂತ ಹೇಳ್ಬೋದು. ನಾನು 3 ಯೆಲ್ಲೋ 2 ವೈಟ್ ಹೂವನ್ನ ಮಡಿಸ್ಕೊಂಡಿದ್ದೀನಿ. ಮತ್ತು ಗಣೇಶ ಆಂಜನೇಯ ಸ್ವಾಮಿಗೂ ಕೂಡ ಹೂವನ್ನ ಮಡಿಸ್ಕೊಳ್ತೀನಿ. ಅಂದರೆ ಒಂದೊಂದು ಪೆಟಲ್ಸ್ಗಳು ಮಾತ್ರ ನಾನು ಇಡ್ತಾ ಇದ್ದೀನಿ. ನಾನು ಬಿಡಿ ಬಿಡಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ಹೂವನ್ನ. ನಾನು ಇವಾಗ ನೋಡಿ ಹೂವಗಳನ್ನ ಗಣೇಶ ಮತ್ತು ಆಂಜನೇಯ ಸ್ವಾಮಿ ಎಲ್ಲ ಹೂವು ಇಟ್ಕೊಳ್ತಾ ಇದ್ದೀನಿ. ದೀಪಗಳಿಗೂ ಕೂಡ ಹೂವು ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ಪೂಜೆ ಸ್ಟಾರ್ಟ್ ಎಲ್ಲ ಮನೆ ಅಂದ್ಕೊತಾ ಇದ್ದೀನಿ, ಬಾಗಿಲು ತೊಳೆದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ 1 ಅವರ್ ಆಗಿತ್ತು ಫ್ರೆಂಡ್ಸ್. ಒಂದು 6:30ಗೆಲ್ಲ ಪೂಜೆ ಆಗೋಯಿತು. ಸಾಮಾನ್ಯ 5:30ಇಂದ ಒಂದು 7 ಗಂಟೆವರೆಗೂ ಹಸುಗಳು ಮನೆಗೆ ಬರ್ತಾ ಇರ್ತವೆ ಅಂತ ಇರ್ಬೋದು. ಅದನ್ನು ಗೋಧೂಳಿ ಸಮಯ ಅಂತ ಹೇಳ್ತಾರೆ. ನೋಡಿ ದೇವ್ರ ಕಳಶದಿಂದ ಹೂವು ಕೂಡ ಬಿತ್ತು. ಇವಾಗ ನಾನು ಎಲ್ಲ ದೇವ್ರ ಫೋಟೋಗಳಿಗೂ ಕೂಡ ಇದೇ ಥರ ಹೂವನ್ನು ಮಡಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ಎಲ್ಲ ದೇವ್ರಿಗೂ ಕೂಡ ಹೂವನ್ನು ನಾನು ಮಡಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ದೇವ್ರದ ನೈವೇದ್ಯಕ್ಕೆ 2 ವೀಳ್ಯದೆಲೆ ಜೊತೆ ಅಡಿಕೆ ಮತ್ತು 1 ಆ್ಯಪಲ್ ಇಟ್ಟಿದ್ದೀನಿ. ಮತ್ತು ಅವಲಕ್ಕಿಗೆ ಸಕ್ಕರೆ ಮತ್ತು ಕಾಯಿ ಬೆರೆಸ್ಬಿಟ್ಟು ಅವಲಕ್ಕಿ ನೆನೆಸಿ ಅದಕ್ಕೆ ಸಕ್ಕರೆ ಕಾಯಿ ಹಾಕಿ ಕೂಡ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಅದಕ್ಕೂ ಕೂಡ 1 ಹೂವು ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ ನಾನು 2 ಆ್ಯಪಲ್ ಮತ್ತು ಅವಲಕ್ಕಿಗೆ. ಇವಾಗ ಫ್ರೆಂಡ್ಸ್ ಎಲ್ಲ ಆಯಿತು. ಇವಾಗ ಲಾಸ್ಟಿಗೆ ಫೈನಲಿ ಪೂಜೆ ಮಾಡೋದೊಂದೇ. ನಾನು ಹೇಳ್ತೇಲೋ ಕರೆಕ್ಟಾಗಿ ನಾನು ಪೂಜೆ ಮಾಡಿದಾಗ 6:20 ಆಗಿತ್ತು. 6:20 ನಾನು ಪೂಜೆ ಎಲ್ಲ ಮುಗಿಸೋಷ್ಟರೊಳಗೆ ಒಂದು 5-6 ನಿಮಿಷ ಆಯಿತು ಅಂತ ಹೇಳ್ಬೋದು. ಇವಾಗ ನೋಡಿ ನಾನು ದೀಪ ಹಚ್ಚಿದ್ದೀನಿ. ದೀಪನ ನಾನು ಯಾವುದೇ ಮ್ಯಾಚ್ ಬಾಕ್ಸಿಂದ ದೀಪ ಹಚ್ಚಿಲ್ಲ. ಗಂಧದ ಕಡ್ಡಿನ ನಾನು ಫಸ್ಟು ಮ್ಯಾಕ್ಸ್ ಬಾಕ್ಸಲ್ಲಿ ಹಚ್ಕೊಂಡು ಅದಕ್ಕಿಂತ ಗಂಧದ ಕಡ್ಡಿನ ಹಚ್ಚಿ ಗಂಧದ ಕಡ್ಡಿಯಿಂದ ನಾನು ದೀಪನ ಅಂಟಿಸೋವಂಥದ್ದು. ಅದನ್ನು ಕೂಡ ನಿಮಗೆ ನಾನು ತೋರಿಸಿದ್ದೀನಲ್ವಾ. ಇವಾಗ ದೀಪ ಕೂಡ ಅಂಟಿಸಾಯಿತು. ಇವಾಗ ನಾನು ಗಂಧದ ಕಡ್ಡಿ ಕೂಡ ತೊಗೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಗಣೇಶನಿಗೆ ಪೂಜೆ ಮಾಡ್ತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಕಾರ್ಯೇಷು ಸರ್ವದಾ. ನಮ್ಮ ವ್ಯವಹಾರದಲ್ಲಿ ನಮ್ಮ ಮನೆಯಲ್ಲಿ ಯಾವ ಅಡೆತಡೆನೂ ಇರಬಾರ್ದು ಕಣಪ್ಪ, ಯಾವ ವಕ್ರನೂ ಬರಬಾರ್ದು ಅಂದ್ಕೊಂಡು ನನಗೆ ಜಾಸ್ತಿ ಅದೊಂದು ಮಂತ್ರ ಒಂದೇ ಬರೋದು ಫ್ರೆಂಡ್ಸ್. ನಾನು ಇನ್ಯಾವುದೋ ಮತ್ತೆ ಪೂಜೆ ಕೂಡ ಆಯಿತು. ನಮ್ಮ ಮನೆ ದೇವರು ಹೆಬ್ಬಾಳಮ್ಮ ಲಕ್ಷ್ಮೀ ದೇವಿಗೂ ಕೂಡ ಕಾಲಭೈರವಿಗೂ ಕೂಡ ಎಲ್ಲರಿಗೂ ಕೂಡ ಪೂಜೆನ ನಾನು ಸಲ್ಲಿಸ್ತೆ ಅಂತ ಹೇಳ್ಬೋದು. ಇವಾಗ 2 ಕರ್ಪೂರ, ನಾನು ಯಾವತ್ತೂ ಸಿಂಗಲ್ ಕರ್ಪೂರ ಹಚ್ಚಲ್ಲ ಫ್ರೆಂಡ್ಸ್. ಹಂಗಾಗಿ 2 ಕರ್ಪೂರನ ನಾನು ಹಚ್ಚಿ ಅದನ್ನು ಕೂಡ ಮಂಗಳಾರತಿನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಇವಾಗ ಮಂಗಳಾರತಿ ಕೂಡ ಆಯಿತು. ನಾನು ದೇವರಿಗೆ ನೈವೇದ್ಯನ ಅರ್ಪಿಸ್ತಾ ಇದ್ದೀನಿ. ನಾನು ಅದ್ರ ಮೇಲೆ ಇಟ್ಟಿರೋ ಹೂವನ್ನ 3 ಸಲ ತಾಯಿ ನಿನಗೆ ಅರ್ಪಿಸ್ತಾ ಇದ್ದೀನಿ ಪ್ರಸಾದನ ಅಂತ ಹೇಳಿ ನಾನು ಹೇಳ್ಕೊಂಡು ಪ್ರಸಾದನ ದೇವಿಗೆ ನೈವೇದ್ಯ ಮಾಡ್ತೀನಿ. ಮತ್ತು ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ಮಕ್ಕಳಿಗೆ ಇದನ್ನು ಕೊಡ್ತೀನಿ ಅಂತ ಹೇಳ್ಬೋದು. ಇಷ್ಟ ಆಗಿತ್ತು ಫ್ರೆಂಡ್ಸ್ ನಂದು ಗೋಧೂಳಿ ಸಮಯದಲ್ಲಿ ಪೂಜೆ. ಈ ವಿಡಿಯೋ ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ನಾನು ತುಳಸಿ ಕಟ್ಟೆ ಹತ್ರ ತೋರಿಸಲಿಲ್ಲಲ್ಲ ಫ್ರೆಂಡ್ಸ್. ತುಳಸಿ ಕಟ್ಟೆ ಹತ್ರನೂ ತೊಳೆದು ಈ ಥರ ರಂಗೋಲಿ ಹಾಕಿದ್ದೀನಿ. ಮತ್ತು ಬಾಗಿಲದ ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನೋಡಿ. ಗಾಳಿಗೆ ಸ್ವಲ್ಪ ಹೂವು ಕೆಳಗಡೆ ಬಿದ್ದುಬಿಟ್ಟಿದೆ ಅಂತ ಹೇಳ್ಬೋದು. ಮತ್ತು ಇದು ಹೊಸ್ಲು ರಂಗೋಲಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಇದು ನೋಡಿ ಪೂಜೆ ಎಲ್ಲ ಆದಮೇಲೆ ಔಟ್ಫಿಟ್ ಹೆಂಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದನ್ನು ನಾನು ಇವಾಗ ಲಕ್ಷ್ಮೀದು ನಾವು ಲೈಟಿಂಗು ಅದು ಲಕ್ಷ್ಮೀದು ಲೈಟಿಂಗ್ ಫೋಟೋ ಅಲ್ವಾ, ಆ ಲೈಟಿಂಗ್ ಹಾಕ್ಸಿನೂ ಕೂಡ ನಾನು ನಿಮಗೆ ತೋರಿಸ್ತೀನಿ.
ನೋಡಿ ಇವಾಗ ನಾನು ಪೂಜೆಯನ್ನು ಲೈಟ್ ಆಫ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ದೀಪ ಎಷ್ಟು ಪ್ರಕಾಶಮಾನವಾಗಿ ಉರಿತಾ ಇದೆ ಅಲ್ವಾ, ಎಷ್ಟು ಚಂದ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ನನಗೆ. ಇವಾಗ ನೋಡಿ ಲಕ್ಷ್ಮೀದು ಅದು ಲೈಟಿಂಗ್ಸ್ದು ಸ್ವಿಚ್ ಕೂಡ ಹಾಕ್ತೀನಿ. ಫಸ್ಟು ಅದರದ್ದು ಹಣೆಯಲ್ಲಿ ಒಂದು ರೆಡ್ ಲೈಟ್ ಹಚ್ಚಿ ನೋಡಿ, ರೆಡ್ ಲೈಟ್ ಹಚ್ಚಿ ಆಮೇಲೆ ಮಿಕ್ಕಿದ ಲೈಟಿಂಗ್ಸ್ಗಳೆಲ್ಲ ಹಚ್ತವೆ ಅಂತ ಹೇಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥ ಫೋಟೋ. ಇವಾಗ ನೋಡಿ ಫುಲ್ ಲೈಟಿಂಗ್ ಬಂತು ಅಂತ ಹೇಳ್ಬೋದು. ಇದನ್ನು ಕೂಡ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ನೋಡಿ ಇವಾಗ ಲೈಟ್ ಆಫ್ ಮಾಡಿದ್ದೀನಿ. ಅದು ದೇವಿದು ಲೈಟು ಮತ್ತು ದೀಪದ ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಫ್ರೆಂಡ್ಸ್. ಈ ವಿಡಿಯೋಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ.